ಉಡುಪಿಯ ನೇತ್ರ ಕಾಲೇಜಿನಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿದ ವಿವಾದಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ಸುನಿಲ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವ ವಿಚಾರ. ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಈ ವಿಚಾರವನ್ನ ಹಗುರವಾಗಿ ತೆಗೆದುಕೊಂಡಿದೆ. ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ಸರ್ಕಾರಿ ಕಾಲೇಜು ಮಕ್ಕಳು ಹಿಜಾಬ್ ವಿವಾದಕ್ಕೆ ಸುಪ್ರೀಂ ಕೋರ್ಟ್ ಹೋಗಿದ್ರು. ಇದರ ಹಿಂದೆ ಯಾವ ಶಕ್ತಿ ಕೆಲಸ ಮಾಡಿದೆ ಅಂತ ಆವಾಗಲೇ ಕೇಳಿದ್ದೆ. ಶೌಚಾಲಯದಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡುವ ಮಾನಸಿಕತೆಗೆ ಏನು ಹೇಳಬೇಕು? ಇದರ ಹಿಂದೆ ಸಂಘಟನೆಗಳ ಷಡ್ಯಂತ್ರ ಕೆಲಸ ಮಾಡಿದೆ. ಮೊಕದ್ದಮೆ ದಾಖಲಿಸುವುದು ಅಷ್ಟೇ ಅಲ್ಲ, ಇದರ ಹಿಂದೆ ಇರುವ ಷಡ್ಯಂತ್ರ ಬಯಲಿಗೆ ಎಳೆಯಬೇಕು. ಮಹಿಳಾ ಆಯೋಗ, ಮಹಿಳಾ ಪರ ಸಂಘಟನೆ ಈ ಬಗ್ಗೆ ಧ್ವನಿ ಎತ್ತಬೇಕು. ಇಂದಿರುವ ಶಕ್ತಿಗಳ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ತನಿಖೆ ಆಗಬೇಕು. ಧ್ವನಿ ಎತ್ತಿದವರ ವಿರುದ್ಧ ಪೊಲೀಸರು ತನಿಖೆ ಮಾಡ್ತಾರೆ ಅನ್ನೋದನ್ನ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಆಗ್ರಹಿಸ್ತೇನೆ. ಯಾವುದೇ ಕಾರಣಕ್ಕೆ ಇಂತಹ ಕೃತ್ಯಗಳಲ್ಲಿ ಭಾಗಿಯಾದಂಥವರ ಮೇಲೆ ಕರುಣೆಯನ್ನು ತೋರಬಾರದು. ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರ PFI ಕಾರ್ಯಕರ್ತರ ಮೊಕದ್ದಮೆಗಳನ್ನು ಹಿಂಪಡೆದಿದ್ರಿಂದ ಎಷ್ಟು ದೊಡ್ಡ ಪ್ರಮಾಣದ ಗಲಭೆಗಳು ಆಮೇಲೆ 3 ವರ್ಷ ರಾಜ್ಯದಲ್ಲಿ ಆಗಿತ್ತು ಅನ್ನೋದು ನಮಗೆ ಇವತ್ತಿಗೂ ಕೂಡ ನೆನಪಿದೆ. ಬೇರೆ ಬೇರೆ ಘಟನೆಗಳ ಬಗ್ಗೆ NIA ತನಿಖೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ PFIಗೆ ಮತ್ತು ಪರೋಕ್ಷವಾಗಿ ಅದಕ್ಕೆ ಬೆಂಬಲವನ್ನು ಕೊಡ್ತಾ ಇರುವಂಥವ್ರ ಮೇಲೆ ಯಾವುದೇ ಕಾರಣಕ್ಕೂ ಕೇಸುಗಳನ್ನು ವಾಪಸ್ ತೆಗೆದುಕೊಳ್ಬಾರದು. ಇವರ ಮೇಲೆ ಇನ್ನಷ್ಟು ಉಗ್ರವಾದಂಥ ತನಿಖೆಗಳು ನಡೀಬೇಕು ಅಂತೇಳಿ ನಾನು ಗೃಹ ಸಚಿವರನ್ನ ಆಗ್ರಹ ಮಾಡ್ತೇನೆ. ಯಾವುದೇ ಒತ್ತಡಕ್ಕೆ, ಕಾಂಗ್ರೆಸ್ಸಿನ ಶಾಸಕರ ಒತ್ತಡಕ್ಕೆ, ಮುಸಲ್ಮಾನರ ಒತ್ತಡಕ್ಕೆ ಸರ್ಕಾರ ಒಳಗಾಗಬಾರದು. ಈ ತನಿಖೆಯನ್ನು ಸಡಿಲ ಮಾಡುವಂಥ ಪ್ರಯತ್ನವನ್ನು ಮಾಡಬಾರದು ಅಂತೇಳಿ ನಾನು ಆಗ್ರಹವನ್ನು ಪಡಿಸ್ತೇನೆ. DGಹಳ್ಳಿ, KGಹಳ್ಳಿ ಮತ್ತು ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನ್ಯೂಸ್ ಡೆಸ್ಕ್ ನಿಂದ ನಾಗರಾಜ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಳಿ ನಾಗರಾಜ್, ಇದ್ರ ಬಗ್ಗೆ ಇನ್ನೇನು ಹೇಳ್ತೀರಾ? ಬಹುಶಃ ಇದು ಘಟನೆ ನಡೆದು ಕೆಲವು ದಿನಗಳಾದ ಮೇಲೆ ಬಹಳಷ್ಟು ಸುದ್ದಿಯನ್ನ ಮಾಡ್ತಾ ಇದೆ. ಒಂದು ಹಂತದಲ್ಲಿ ಈ ಘಟನೆಯನ್ನು ಮುಚ್ಚಿ ಹಾಕುವಂತ ಎಲ್ಲ ಪ್ರಯತ್ನಗಳನ್ನು ನಡೆಸಲಾಗಿತ್ತು. ಅಂದ್ರೆ ವಿದ್ಯಾರ್ಥಿನಿಯರು ಯಾರು ಈ ಕೆಲಸವನ್ನು ಮಾಡಿದ್ದಾರೆ ಅವರು ಅಮಾನತಾಗಿದ್ದಾರೆ. ಜೊತೆಗೆ ಯಾರ ಬಗ್ಗೆ ಅವ್ರು ಚಿತ್ರೀಕರಣ ಮಾಡಿದ್ದಾರೆ ಆ ಹುಡುಗಿ, ಅವಳು ನನ್ನ ಫ್ರೆಂಡ್ಸ್, ಅವ್ರ ಬಗ್ಗೆ ಯಾವುದೇ ಕಂಪ್ಲೇಂಟ್ ಕೊಡಲ್ಲ ಅಂತ ಹೇಳಿದ್ರು ಅನ್ನುವ ಹೇಳಿಕೆಯನ್ನ ಕಾಲೇಜಿನವರು ನೀಡಿದ್ರು. ಜೊತೆಗೆ ಅಲ್ಲಿಗೆ ಪ್ರಕರಣ ಮುಗಿದು ಹೋಗಿತ್ತು ಅನ್ನುವ ಹಂತದಲ್ಲಿ ಒಂದಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಇದ್ರ ಬಗ್ಗೆ ಪರ ವಿರೋಧ ಚರ್ಚೆಗಳು ಹೆಚ್ಚಿನ ಮಟ್ಟಕ್ಕೆ ನಡೆದಾಗ ಸ್ವತಃ ಶಾಸಕರು ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡ್ತಾರೆ. ಅದಾದ ಬಳಿಕ ಇನ್ನೊಂದಷ್ಟು ಜನ ಪ್ರತಿಕ್ರಿಯೆಯನ್ನ ಕೊಡ್ತಾರೆ. ಜೊತೆಗೆ ಕಾಲೇಜಿನ ಆಡಳಿತ ಮಂಡಳಿ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆಯುತ್ತೆ. ಏನಂದ್ರೆ ಅವರಲ್ಲಿದ್ದ ವಿಡಿಯೋನ ಡಿಲೀಟ್ ಮಾಡಿದ್ದೀವಿ ಅನ್ನೋದು. ಅದಕ್ಕಿಂತ ಮೊದಲು 1 ವರ್ಷ ಏನಾಗುತ್ತೆ ಅಂದ್ರೆ ಅವ್ರು ಏನು ಡಿಲೀಟ್ ಮಾಡಿಲ್ಲ, ಅವರು ಸುಮ್ನೆ ಹೀಗೆ ತಮಾಷೆಗೆ ಮಾಡಿದ್ದಾರೆ ಅನ್ನೋ ವಿಚಾರ ಕೂಡ ಒಂದಷ್ಟು ಮಾಹಿತಿಯನ್ನ ನೀಡುತ್ತೆ. ಆದ್ರೆ ಇದಾದ ಬಳಿಕ ಇನ್ನೊಂದಷ್ಟು ವಿಚಾರಗಳು ಹೊರಬೀಳುತ್ತೆ. ಬಹುಶಃ ಏನಂದ್ರೆ ಕಾಲೇಜಿನ ಆಡಳಿತ ಮಂಡಳಿ ಮತ್ತೆ ಕಾಲೇಜಿನಗೆ ಸಂಬಂಧಪಟ್ಟವರು ಒಂದಷ್ಟು ಜನ ಸಿಬ್ಬಂದಿ ಅವರ ಒಟ್ಟಿಗಿರೋರು ಒಂದಷ್ಟು ಜನ ಮೌನವನ್ನು ವಹಿಸಿದ್ರು ಕೂಡ ಬಹುಶಃ ಕಾಲೇಜಿನಿಂದ ಹೋಗಿರುವಂತ ಮಕ್ಕಳು ಈ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಬೇರೆ ಕಡೆ ಹೇಳಿರ್ಬೋದು. ಕಾರಣ ಏನಂದ್ರೆ ಅವ್ರಿಗೆ ಗೊತ್ತಿದೆ ಏನಾಗಿದೆ ಅನ್ನೋದು. ಮೊದಲಿಗೆ ಕಾಲೇಜ್ ಮಂಡಳಿ ಇದ್ರ ಬಗ್ಗೆ ಏನನ್ನ ಹೇಳದಿದ್ರು ಬಹುಶಃ ಮತ್ತೆ ಈ ವಿಚಾರಗಳು ಮುನ್ನೆಲೆಗೆ ಬರ್ತವೆ. ಸ್ವತಃ ಮಲ್ಪೆಯ PSI ಆಗಿರುವಂತಹ ಸುಷ್ಮಾ ಅವರು ಸ್ವಯಂ ಪ್ರೇರಿತವಾದಂತಹ ದೂರನ್ನ ದಾಖಲಿಸಿಕೊಳ್ತಾರೆ. ಅದರಲ್ಲಿ ಒಂದಷ್ಟು ವಿಚಾರಗಳನ್ನ ಅವರು ಬಹಿರಂಗಪಡಿಸಿದ್ದಾರೆ. ಆದ್ರೆ ನಿನ್ನೆ ದಿನ ಪತ್ರಿಕಾಗೋಷ್ಠಿ ನಡೆಸಿರುವಂತಹ ಆಡಳಿತ ಮಂಡಳಿ ಇದ್ರ ಬಗ್ಗೆ ಏನೆಲ್ಲ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ, ಇಂಥ ಘಟನೆಗಳಾಗಿವೆ, ಇದಕ್ಕಿಂತ ಮೊದಲಾಗಿವೆ, ಇದು ಬಹಳಷ್ಟು ದೊಡ್ಡದಿದೆ, ಅಲ್ಲಿಗೆ ಇದರಲ್ಲಿರುವಂತ ಫೋಟೋ ವಿಡಿಯೋಗಳು ಶೇರ್ ಆಗಿದೆ, ಇವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂತ ವಿಷಯ. ಏನಂದ್ರೆ ಅಲ್ಲಿ ಆಗಿರುವಂತ ಘಟನೆ ಅವತ್ತು ಏನು ಶೂಟಿಂಗ್ ಆಗಿತ್ತು, ತಕ್ಷಣ ನಾವು ಅದನ್ನ ಡಿಲೀಟ್ ಮಾಡಿಸಿದ್ದೇವೆ. ಜೊತೆಗೆ ಅವರನ್ನ ಅಮಾನತ್ ಮಾಡಿದ್ದೇವೆ. ಅಮಾನತ್ ಮಾಡಿರೋದ್ರಿಂದ ಬೇರೆ ಯಾವುದೇ ಪ್ರಕರಣಗಳನ್ನ ದೂರು ದಾಖಲಿಸಿಲ್ಲ. ಕಾರಣ ಏನಂದ್ರೆ ಆ ಹುಡುಗಿ ಯಾರ ಬಗ್ಗೆ ವಿಡಿಯೋ ಮಾಡಿದ್ರೆ ಆ ಹುಡುಗಿ ಸ್ವತಃ ಇದಕ್ಕೆ ಕಂಪ್ಲೇಂಟ್ ಕೊಡೋದಕ್ಕೆ ಒಪ್ಪಿಲ್ಲ ಅನ್ನೋ ಮಾಹಿತಿಯನ್ನ ನೀಡಿದ್ರು. ಒಟ್ಟಾರೆಯಾಗಿ ದಿನ ಕಳೆದಂತೆ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಇದೀಗ ಬಂದ ಮಾಹಿತಿ ಪ್ರಕಾರ ಪೊಲೀಸರು ಶಿಕ್ಷಣ ಸಂಸ್ಥೆಯ ವಿರುದ್ಧವೂ ದೂರನ್ನ ದಾಖಲಿಸಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಒಟ್ಟಾರೆಯಾಗಿ ಹಿಜಾಬ್ ನಂತರ ಮತ್ತೊಂದು ಬಾರಿ ಉಡುಪಿಯ ಒಂದು ಶಿಕ್ಷಣ ಸಂಸ್ಥೆ ಇದೀಗ ಒಂದು ವಿವಾದವನ್ನ ಹುಟ್ಟು ಹಾಕೊಂಡಿದೆ ಅಂತ ಹೇಳಬಹುದು. ಗೌತಮ್, ಓಕೆ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ ನಾಗರಾಜ್.